ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಮಸಾಲೆ ಕಡಲೆ ಮಾಡಿ ತೋರಿಸ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಕಡಲೆ ಹಿಟ್ಟನ್ನು ಜರಡಿ ಹಿಡಿದು ಹಾಕ್ಕೊಳ್ತಾ ಇದ್ದೇನೆ. 3 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಎರಡನ್ನು ಕೂಡ ಚೆನ್ನಾಗಿ ಜರಡಿ ಇಟ್ಕೊಳ್ಬೇಕು. ಮೆಣಸಿನ ಹುಡಿ 1 ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಅರ್ಧ ಟೀ ಸ್ಪೂನು ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನು ಚಿಕನ್ ಮಸಾಲ, ಓಂ ಕಾಳು ಅರ್ಧ ಟೀ ಸ್ಪೂನು, ಉಪ್ಪು ರುಚಿಗೆ ಬೇಕಾದಷ್ಟು. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಹಾಕುವ ಮೊದಲು ಹೀಗೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ಳುವಾಗ ಒಮ್ಮೆಲೆ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾವು ಒಮ್ಮೆಲೆ ನೀರು ಹಾಕಿ ಮಿಕ್ಸ್ ಮಾಡೋದರಿಂದ ಅಂದಾಜು ಸಿಗೋದಿಲ್ಲ. ಈಗ ನೋಡಿ, ನಾನು ಪುನಃ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ತೆಳ್ಳಗೆ ಮಿಕ್ಸ್ ಮಾಡಿಕೊಳ್ಬಾರ್ದು. ಕಡಲೆ ಹಿಟ್ಟನ್ನು ಕಲಸಿಕೊಳ್ಳುವಾಗ ಗಟ್ಟಿ ಇಡಬೇಕು. ಹೀಗೇನೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಮಿಕ್ಸ್ ಮಾಡಿದ ಬ್ಯಾಟರ್ ಇಷ್ಟೇ ದಪ್ಪಕ್ಕೆ ಇರಬೇಕು. ನೋಡಿ, ನಾನಿಲ್ಲಿ ಸ್ಪೂನಿನಿಂದ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟು ದಪ್ಪ ಇರಬೇಕು. ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ನೀರಾದರೆ ಕಡಲೆ ಹಿಟ್ಟು ಹಾಕ್ಕೊಳ್ಬೋದು. ಈಗ ನಾನು ಸ್ವಲ್ಪ ಕಲ್ಲರ್ ಹಾಕ್ಕೊಳ್ತಾ ಇದ್ದೇನೆ. ಕಲ್ಲರ್ ನಿಮಗೆ ಇಷ್ಟ ಇಲ್ಲದಿದ್ದರೆ ಬೇಡ. ಕಡಲೆ ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ಪು ಕಡಲೆ ತಗೊಂಡಿದ್ದೇನೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಡಲೆ ಜಾಸ್ತಿ ತಗೊಳ್ಳೋದಾದರೆ ಕಡಲೆ ಹಿಟ್ಟು ಕೂಡ ಜಾಸ್ತಿ ಹಾಕ್ಕೊಳ್ಬೇಕು. ಕಡಲೆ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ 5 ರಿಂದ 10 ನಿಮಿಷದವರೆಗೆ ಇದನ್ನು ಬಿಡಬೇಕು. ನಾನಿಲ್ಲಿ ಎಣ್ಣೆ ಬಿಸಿಯಾಗಲಿಟ್ಟಿದ್ದೇನೆ. ಎಣ್ಣೆ ಮೀಡಿಯಮ್ ಬಿಸಿಯಾದ ನಂತರ ಕಡಲೆ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ನಾನು ಒಮ್ಮೆಲೆ ಹಾಕ್ಕೊಂಡು ಹೀಗೆ ಬಿಡಿಸ್ಕೊಳ್ತಾ ಇದ್ದೀನಿ. ಕಡಲೆ ಫ್ರೈ ಮಾಡುವಾಗ ಒಮ್ಮೆಲೆ ಹಾಕ್ಕೊಂಡು ತಕ್ಷಣವೇ ಬಿಡಿಸ್ಕೊಳ್ಬೇಕು. ಫ್ರೈ ಆದ ನಂತರ ಅದು ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೀಗೇನೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನಲ್ಲ, ಹೀಗೇನೆ ಬಿಡಿಸ್ಕೊಳ್ಬೇಕು. ಈಗ ನೋಡಿ, ಕಡಲೆ ಎಲ್ಲ ಬಿಟ್ಕೊಂಡಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ನಾವು ಕಡಲೆ ಫ್ರೈ ಮಾಡಲಿಕ್ಕೆ ಹಾಕಿದ ತಕ್ಷಣ ಬಿಡಿಸ್ಕೊಳ್ಬೇಕು. ಒಂದು ವೇಳೆ ಅದು ಫ್ರೈ ಆದರೆ ಮತ್ತೆ ಬಿಡಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈಗ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಒಂದಕ್ಕೊಂದು ಅಂಟಿಕೊಂಡಿಲ್ಲ. ಈಗ ಕಡಲೆ ಫ್ರೈ ಆಗಿದೆ, ತೆಗೆದು ಪ್ಲೇಟಿಗೆ ಹಾಕೋಣ. ಉಳಿದಿರುವ ಕಡಲೆ ಕೂಡ ಹೀಗೇ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿಕೊಳ್ಳುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಕಡಲೆ ಹಾಕ್ಕೊಂಡಿದ್ದೀನಿ. ತಕ್ಷಣವೇ ಅದನ್ನು ಬಿಡಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಬಿಡಿಸ್ಕೊಳ್ಬೇಕು. ನಿಮಗೆ ಹೀಗೆ ಫ್ರೈ ಮಾಡೋದು ಕಷ್ಟ ಆಗೋದಾದರೆ ಒಂದೊಂದು ಕಡಲೆ ಫ್ರೈ ಮಾಡಿಕೊಳ್ಬೋದು. ನಾನಿಲ್ಲಿ ಸುಲಭವಾದ ರೀತಿಯಲ್ಲಿ ಮಾಡಿ ತೋರಿಸಿದ್ದೇನೆ. ನಿಮಗೆ ಕಷ್ಟ ಆದರೆ ಒಂದೊಂದೇ ಫ್ರೈ ಮಾಡಿಕೊಳ್ಳಿ. ಕರಿಬೇವು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ ನಾನು. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ತೆಗೆದ್ರೆ ಆಯಿತು. ನಾವು ಆಗಲೇ ಫ್ರೈ ಮಾಡಿರುವ ಕಡಲೆಗೆ ಇದನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಕಡಲೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.